ಯಾರು ಯಾವ ರೋಗಕ್ಕೆ ಯಾವ ಬೆರಳಿಗೆ ಅಥವಾ ಯಾವ ಭಾಗಕ್ಕೆ ಯಾವ ಬಣ್ಣವನ್ನು ಲೇಪಿಸಬೇಕು ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನು ನೀವು ಪಡ್ಕೊಳ್ಳುವಂಥ ಅಗತ್ಯ ಇದೆ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಆರಂಭಿಸ್ತದೆ. ಮಕ್ಕಳಿಂದ ಆರಂಭಿಸುವ ಚಿಕ್ಕ ಮಕ್ಕಳಿಗೆ ಬಣ್ಣದ ಚಿಕಿತ್ಸೆ ಅಥವಾ ಬಣ್ಣವನ್ನು ಯಾವ ರೀತಿ ಅವರಿಗೆ ಉಪಯೋಗ ಮಾಡುವಂತೆ ಮಾಡಬಹುದು? ಮಕ್ಕಳಲ್ಲಿ ನಾನು ಫಸ್ಟಿಗೆ ಹೇಳಬೇಕಂದ್ರೆ ಡಾಕ್ಟರ್ ಬಸವರಾಜ್ ಅವರು ನನ್ನ ಗುರುಗಳು. ಬಣ್ಣದ ಚಿಕಿತ್ಸೆ ಮತ್ತು ಆಕ್ಯುಪ್ರೆಷರ್ ಎಲ್ಲ ಅವರಿಂದ ಕಲ್ತದ್ದು. ಸೊ ಸಾಕಷ್ಟು ಮಾಹಿತಿಗಳು ಎಲ್ಲ ಹೀಲರ್ಸ್ಗೆ ಅವರು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 3000ರಿಂದ 5000 ಹೀಲರ್ಸ್ ತಯಾರು ಮಾಡಿದ್ದಾರೆ. ಅವರಿಗೆಲ್ಲ ಕೂಡ ಕಂಪ್ಲೀಟ್ ನಾಲೆಡ್ಜ್ ಅನ್ನು ಅವ್ರು ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು ಹೇಗೆ ಅಂತ ಹೇಳಿ. ಇದರಲ್ಲಿ ಮಕ್ಕಳಿಗೆ ಅಂತ ಅವರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ, ಸಣ್ಣ ಮಕ್ಕಳಿಗೆ ಕಲರ್ ನೇರ ಹಾಕ್ಲಿಕ್ಕೆ ಹೋಗಬೇಡಿ, ಒಂದು ಪೇಪರಲ್ಲಿ ಏನಾದರೂ ಬರೆದ್ಬಿಟ್ಟು ಆ ನಂಬರ್ಸ್ನ ಹಾಕ್ಲಿಕ್ಕೆ ಇರುತ್ತೆ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಫೈರ್ ಇನ್ಕ್ರೀಸ್ ಹೀಟ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳುವಾಗ ಅವರಿಗೆ, ಮತ್ತೆ ಅವರಿಗೆ ಸ್ಪೆಷಲಿ ಏನಂದ್ರೆ ವಾಯು ಜಾಸ್ತಿ ಇರ್ತದೆ ಗರ್ಭದಿಂದ ಅವರಿಗೆ 12 ಇಯರ್ಸ್ ತನಕ ವಿಂಡ್ ಎನರ್ಜಿ ಜಾಸ್ತಿ ಮಕ್ಕಳಲ್ಲಿ. ಹಾಗಾಗಿ ಅವ್ರು ಒಂದ್ ಕಡೆ ಕೂತ್ಕೊಳ್ಳಲ್ಲ, ಕಿರ್ಚಾಡೋದು, ಎಲ್ಲ ಹೊಡೆದಾಡೋದು, ತುಂಬಾ ಚೇಷ್ಟೆ ಮಾಡ್ತಾ ಇರ್ತಾರೆ. ಇರಿಟೇಷನ್ ಆಗ್ತಿರ್ತದೆ ಎಲ್ಲರಿಗೆ ಸಹ. ಬಟ್ ಏನ್ ಮಾಡೋದು, ಅದು ವಿಂಡ್ ಎನರ್ಜಿ ಅಲ್ವಾ. ಅವ್ರನ್ನ ಏನಾದ್ರು ನಾವು ಕಟ್ಟಾಕ್ಲಿಕ್ಕೆ ನೋಡಿದ್ರೆ ಸಡನ್ ಆಗಿ ಅವರು ಒಳಗೆ ಮನಸ್ಸೊಳಗಡೆನೆ ಯೋಚನೆಗಳ ಥಾಟ್ಸ್ನ ಇಟ್ಕೊಂಡು ಸಪ್ರೆಸ್ ಮಾಡ್ಕೊಂಡು ಬೇರೆ ಕಾಯಿಲೆಗಳು ಬರ್ತವೆ. ಅದಕ್ಕೆ ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ಲಿಕ್ಕೆ ಬಿಡಬೇಕು ಅಂತ. ಸಮ್ಟೈಮ್ಸ್ ಸ್ಕೂಲ್ಗಳಲ್ಲೆಲ್ಲ ತುಂಬ ಕಿರಿಕಿರಿ ಆದಾಗ ಏನು ಮಾಡ್ತಾರೆ ಟೀಚರ್ಸು, ಅವರನ್ನ ಸುಮ್ಮನೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕಿವಿ ಹಿಂಡಿ ಬಿಡ್ತಾರೆ ಹೀಗೆ. ಸೊ ದಿಸ್ ಇಸ್ ಅ ಲಿವರ್ ಪಾಯಿಂಟ್ ಆಕ್ಚುಲಿ. ಇದು ಹಿಂಡಿದ ಕೂಡಲೇ ಲಿವರ್ ಉಂಟಲ್ಲ ನಾರ್ಮಲ್ಗೆ ಬರ್ತದೆ. ತುಂಬಾ ಹೈ ವಾಯು ಇರೋದು ನಾರ್ಮಲ್ಗೆ ಆಗ ಸುಮ್ಮನೆ ಕುತ್ಕೊಳ್ತಾರೆ ಮಕ್ಕಳು. ದಟ್ ವಾಸ್ ಒನ್ ಟೆಕ್ನಿಕ್ ಅವಾಗಿನ ಕಾಲದಲ್ಲಿ. ಇರುವಾಗ ಅದು ಒಳ್ಳೆ ಆರೋಗ್ಯಕ್ಕೆ ಹಾಗೆ ಮಾಡ್ತಿದ್ರು. ಸೊ ಮಕ್ಕಳಲ್ಲಿ ಆ ರೀತಿಯಾದ ಒಂದು ವ್ಯತ್ಯಾಸಗಳನ್ನು ನೋಡ್ಬೋದು. ಮತ್ತೆ ಅವರಿಗೆ ಊಟ ಏನ್ ಕೊಡ್ತೀವಿ ಅನ್ನೋದು, ಮಕ್ಕಳಿಗೆ ಏನ್ ಕೇಳ್ತಾರೆ ಎಲ್ಲವೂ ಕೊಡ್ಬೋದು ಸರಿ, ಆದ್ರೆ ಊಟ ಆಹಾರಗಳು ಮಾತ್ರ ತಂದೆ ತಾಯಿ ಏನ್ ಕೊಡ್ತಾರೆ ಅದನ್ನೇ ತಿನ್ಬೇಕು ಮಗು. ಆ ರೀತಿ ನಾವು ಮಾಡ್ಬೇಕು. ಇಲ್ಲದಿದ್ರೆ ಮಕ್ಕಳು ತುಂಬಾ ಸಮಸ್ಯೆಗೆ ಗುರಿ ಆಗ್ತಾ ಇದ್ದಾರೆ ಇವಾಗ. ಆದ ಕಾರಣ ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ನಾವು ಚಿಕ್ಕಂದಲ್ಲಿ ಏನ್ ತಿಂತಿದ್ವಿ ಅದೆಲ್ಲ ನಮ್ಗೆ ನೆನಪಿದೆ ಅಲ್ವಾ. ಸೊ ನಾವೆಲ್ಲ ಹೆಲ್ದಿಯಾಗಿ ಬೆಳೆದ್ವಿ. ಒಂದು 25-30 ವರ್ಷ ತುಂಬಾ ಹೆಲ್ದಿಯಾಗಿ ಬೆಳೆದಿದ್ದೀವಿ. ಆ ನಂತರವೇ ನಮ್ಗೆ ಈ ಹೈಬ್ರಿಡ್ ಊಟದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ಬೋದು. ಬಟ್ ಮಕ್ಕಳಿಗೆ ನಾವು ಏನ್ ಕೊಡ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಬೇಕು. ಮಕ್ಕಳಿಗೆ ಇಷ್ಟ ಬಂದದ್ದು ಕೊಡಿಸ್ಲೇಬಾರ್ದು ಅಟ್ ಎನಿ ಕಾಸ್ಟ್. ಯಾಕೆ ನೋಡಿ, ಈಗ ನಮ್ಮ ಮನೆಯಲ್ಲಿ ನನ್ಗೂ ಮಕ್ಳಿದಾರಲ್ವಾ, ಅವರು ಈಗ ನಾನು ಹೇಳ್ದಂಗೆ ಕೇಳ್ತಾರೆ. ಬಿಕಾಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇದು ತಿಂದ್ರೆ ನಿಂಗೆ ಹಿಂಗಾಗತ್ತೆ. ಮತ್ತೆ ಮಡಕೆನಲ್ಲಿ ಮಾಡಿದ ಅನ್ನನೇ ನಾವು ಊಟ ಮಾಡೋದು, ಪದಾರ್ಥ ಅದರಲ್ಲೇ ಮಾಡೋದು. ಸೊ ಏನಾದರೂ ಬಾಡಿನಲ್ಲಿ ಡಿಫಿಷಿಯನ್ಸಿ ಇದ್ರೆ ಮಿನರಲ್ಸ್ ಅದೆಲ್ಲ ಮಣ್ಣಲ್ಲಿರೋ ಸತ್ವವೇ ತರಕಾರಿಗಳಿರೋದು, ತರಕಾರಿಗಳು ಬರೋ ಸತ್ವವೇ ನಮ್ಮ ಬಾಡಿಲಿರೋದು. ಸೊ ಮಣ್ಣು ಮತ್ತೆ ನಮ್ಮ ಬಾಡಿ ಎರಡೂ ಸಹ ಆಲ್ಮೋಸ್ಟ್ ಒಂದೇ. ಆದ ಕಾರಣ ಏನಾದರೂ ಡಿಫಿಷಿಯನ್ಸಿ ಇದೆ ಅಂದರೆ ಮಡಕೆ ಊಟನಲ್ಲಿ ಮಾಡಿದರೆ ನಾವು ಅದು ಸರಿಯಾಗತ್ತೆ. ಬೇಕಾದ್ರೆ ಅದು ಟೆಸ್ಟ್ ಮಾಡ್ಬೋದು. ಆಸಿಡಿಟಿ ಗ್ಯಾಸ್ಟ್ರಿಕ್ ಇದ್ದವರು ಮಡಕೆನಲ್ಲಿ ಊಟ ಮಾಡಿ ಅನ್ನ ಸಾರನ್ನ ಮಾಡಿ ಊಟ ಮಾಡೋಕ್ಕೆ ಶುರು ಮಾಡಿ ಆಟೋಮೆಟಿಕ್ಕಾಗಿ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಮತ್ತು ಬ್ರಾಸ್ ಐಟಮ್ಸು, ಕಾಪರು ಮತ್ತೆ ಕಬ್ಬಿಣ, ಈ ಮೂರನ್ನೇ ಯೂಸ್ ಮಾಡಬೇಕು. ನಾವೀಗ ಸ್ಲೋ ಆಗಿ ಜಾಸ್ತಿಯಾಗಿ ನಾವು ಅಲ್ಯೂಮಿನಿಯಂ ಅದು ತುಂಬಾ ಹಾಳು, ಈವನ್ ಸ್ಟೀಲ್ ಕೂಡ ಅದಕ್ಕೂ ಏನೇನೋ ಕೆಮಿಕಲ್ಸ್ ಹಾಕಿ ಮಾಡೋಂಥದ್ದು. ಸೊ ಅದು ಕೂಡ ಯೂಸ್ ಮಾಡಬಾರ್ದು ಅಂತ ಬಂದಿದೆ. ಈಗ ಎಲ್ಲ ಒಂದಾದ್ಮೇಲೆ ಒಂದು ತೆಗೆದು ಸ್ಲೋ ಆಗಿ ರಿಪ್ಲೇಸ್ ಮಾಡ್ಬೇಕು ನಾವು. ತಾಮ್ರ ಮತ್ತೆ ನಾವು ಹಳೆಯ ಕಾಲಕ್ಕೆ ಹೋಗೋ ಅನಿವಾರ್ಯತೆ ಇದೆ, ಮಣ್ಣಿನ ಪಾತ್ರೆಗಳ ಬಳಕೆ. ಅದು ಆಮೇಲೆ ನೆಲದಲ್ಲಿ ಮಲಗುವಂಥದ್ದು, ಮತ್ತೆ ಪದ್ಮಾಸನ ಹಾಕಿ ಕುತ್ಕೊಂಡು ಊಟ ಮಾಡುವಂತಹದ್ದು, ಬರೀ ಕಾಲಲ್ಲಿ ಓಡಾಡುವಂಥದ್ದು, ಆಮೇಲೆ ಕುಕ್ಕುಡು ಕುತ್ಕೊಂಡು ಊಟ ಮಾಡೋದು, ಕುಕ್ಕರ್ಗಳಲ್ಲಿ ಕುತ್ಕೊಳ್ಳೋದು ಅಂತಾರಲ್ಲ. ಇವನ್ ನಾವು ಮೋಷನ್ಗೆ ಹೋಗ್ಬೇಕು ಹೆಂಗ್ ಕುತ್ಕೊತಿದ್ವಿ ಇಂಡಿಯನ್ ಟಾಯ್ಲೆಟ್ ಅಲ್ಲಿ, ಅದೇ ತರಾನೇ ಕುತ್ಕೊಂಡು ಊಟ ಮಾಡ್ಬೇಕು. ಹಳ್ಳಿಗಳ ಕಡೆ ಹಂಗ ಊಟ ಮಾಡುವಾಗ ನಾವು ಏನು ಇವರು ಅನ್ಕೊಳ್ತಿದ್ವಿ, ಅದೇ ಮ್ಯಾನರ್ಸ್ ಇಲ್ಲ, ಹಿಂಗ್ ಕುತ್ಕೊಳ್ತಾರೆ ಅಂತ. ಬಟ್ ದಾಟ್ ಈಸ್ ದ ರಿಯಲ್. ಇದು ರೈತರು ನಿಜವಾಗ್ಲೂ ಸೈಂಟಿಸ್ಟ್ಗಳು ಅಂತ ಹೇಳ್ಬೋದು. ಅವ್ರಿಗೆ ಗೊತ್ತಿರೋದು ನಮಗ್ ಗೊತ್ತಿರೋದಿಲ್ಲ. ಮತ್ತೆ ಇನ್ನೊಂದು ವಜ್ರಾಸನಲ್ಲಿ ಕುತ್ಕೊಂಡು ಊಟ ಮಾಡೋದು ತುಂಬಾ ವಜ್ರದಾಗಿ ಆಗ್ತದೆ ಬಾಡಿ ಹೇಳ್ತಾರೆ. ಸೊ ವಜ್ರಾಸನ ಇಸ್ ಆಲ್ಸೋ ಗುಡ್. ಮಕ್ಕಳಿಗೆ ಅಭ್ಯಾಸ ಮಾಡಿ ವಜ್ರಾಸನಲ್ಲಿ ಕೂತ್ಕೊಂಡು ಊಟ ಮಾಡೋ ಅಂಥದ್ದು. ಆಮೇಲೆ ನೋಡಿ ಅವ್ರ ತಾಕತ್ ಹೆಂಗಿರುತ್ತೆ ಅಂತ. ದೀಸ್ ಆರ್ ಆಲ್ ಎಕ್ಸ್ಪೆರಿಮೆಂಟೆಡ್. ಇತ್ತೀಚೆಗೆ ಅದ್ರ ಬಗ್ಗೆ ತುಂಬಾ ಸ್ಟಡೀಸ್ ನಡೀತಾ ಇದೆ. ಇವಾಗ ನಾವು ಕುರ್ಚಿ ಮೇಲೆ ಕೂಡ ಕೂತ್ಕೊಳ್ಳೋದಿಲ್ಲ, ನಿಂತು ಊಟ ಮಾಡುವಂತ ಪರಿಸ್ಥಿತಿ ನಾವಿದ್ದೇವೆ. ಈಗ ನೋಡಿ, ಇಲ್ಲಿ ಈ ತರ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳಿದ್ರೆ, ಈವನ್ ನಾವು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ವೆಸ್ಟರ್ನ್ ಟಾಯ್ಲೆಟ್ ಹಂಗೆ ಹೋಗೋದು. ಅವಾಗ ಏನಾಗುತ್ತೆ, ಹೊಟ್ಟೆಗೆ ಪ್ರೆಷರ್ ಬೀಳೋದಿಲ್ಲ. ಸೊ ಒಳಗಡೆ ಇರೋ ಗಲೀಜು ಅರ್ಧಂಬರ್ಧ ಉಳಿದು ಬಿಡುತ್ತೆ, ಕಂಪ್ಲೀಟ್ ಹೋಗುದಿಲ್ಲ ಅದು. ಸೊ ಈಗ ಕುಕ್ಕುಡು ಕೂತ್ಕೊಂಡು ಊಟ ಮಾಡಿದ್ರೆ ಅದು ಪ್ರೆಸ್ ಆಗುವಾಗ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ ಊಟ ಹೋಗುತ್ತೆ, ಹೆಚ್ಚ ಹೋಗುದಿಲ್ಲ. ಸೊ ದಟ್ ವಾಸ್ ದೇರ್ ಟೆಕ್ನಿಕ್ ಅವಾಗಿನವರಿಗೆ.
ಹಂಗೆ ಮಾಡೋದ್ರಿಂದ ತೊಂದರೆ ಆಗೋದಿಲ್ಲ ಅಂತ. ಬಟ್ ಇಟ್ ಇಸ್ ಟ್ರೂ, ನಾವೀಗ ನೋಡ್ತಿದೀವಲ್ಲ. ಮಕ್ಕಳಿಗೆ ಅಂದ್ರೆ ನೇರವಾಗಿ ಬಣ್ಣ ಹಾಕಬಾರ್ದು. ಬಣ್ಣ ನೇರವಾಗಿ ಹಾಕೋದು ಬೇಡ, ಪೇಪರ್ನಲ್ಲಿ ಏನಾದರೂ ಬರೆದು ಹಾಕ್ಬೋದು. ಬಟ್ ಬ್ಲ್ಯಾಕ್ ಕಲರ್ ಸಮ್ಟೈಮ್ಸ್ ಯು ಕ್ಯಾನ್ ಯೂಸ್. ಕಪ್ಪು ಅವ್ರಿಗೇನೋ ಜ್ವರ ಎಲ್ಲ ಬಂದ್ಬಿಟ್ರೆ ಎಲ್ಲ ಟಿಪ್ಗಳಿಗೆ ಕಪ್ಪು ಕಲರ್ ಡಾಟ್ಸ್ ಕೈಗೆ ಕಾಲಿಗೆ ಬೆರಳುಗಳಿಗೆ ಎಲ್ಲ ಇಟ್ಟರೆ ಜ್ವರ ಒಂದು 20 ಮಿನಿಟ್ಸ್ನಲ್ಲಿ ಹೋಗ್ತದೆ. ಬಿಕಾಸ್ ಒನ್ ಆಫ್ ದ ಸೈಂಟಿಸ್ಟ್ ಅವರು ಅಂಡಮಾನ್ಗೆ ಹೊಟ್ಟೋಗಿದ್ದಾರೆ, ಅಲ್ಲಿ ಯಾವ ಡಾಕ್ಟರ್ ಇಲ್ಲ ಏನಿಲ್ಲ, ಅವ್ರ ಕೈಕಾಲು ನೋಡ್ಕೊ ಒಂದು ಮಗುಗೆ ಜ್ವರ ಬಂದ್ಬಿಟ್ಟಿದೆ, ಎಂತ ಮಾಡೋದೀಗ ಅಂತ. ಈ ವಾಸ್ ಅ ಸೈಂಟಿಸ್ಟ್. ಆಗೇನು ತಲೆಗೊಳಿತವ್ರಿಗೆ ಇವರು ಡಾಕ್ಟರ್ ಬಸವರಾಜ್ ಅವ್ರದ್ದು ಕಲರ್ ಥೆರಪಿ ಇದೆ ನೋಡೋಣ ಅಂತ ಹೇಳಿ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಓಪನ್ ಮಾಡಿ ಆ ಕಲರ್ಸ್ ಎಲ್ಲ ಹಾಕಿದರೆ 20 ಮಿನಿಟ್ಸಲ್ಲಿ ಆ ಮಗುಗೆ ಜ್ವರ ಕಡಿಮೆ ಆಗೋಯ್ತು. ಅವ್ರ ಕಣ್ಣಲ್ಲಿ ಟ್ಯೂರ್ಸ್, ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸರ್ ನಿಮ್ಮದೊಂದು ಕಲರ್ ಥೆರಪಿ ಹೀಗೆ ವರ್ಕ್ ಆಯಿತು ಅಂತ. ಕರೆ ಇದೆ ನೋಡೋಣ. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ಕಾರ, ಹೇಳಿ. ಬಣ್ಣದ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಓಕೆ. ಯಾವ ರೀತಿ ಇದು ಕೆಲಸ ಮಾಡ್ತಿದೆ ನಿಮ್ಮ ಪ್ರಕಾರ? ನನ್ನ ಇದ್ರ ಪ್ರಕಾರ ನಾನು ಹೇಳೋದಾದ್ರೆ, ಬಣ್ಣದ ಚಿಕಿತ್ಸೆಯಲ್ಲಿ ನಾನು ಇವತ್ತು ಏನಾದ್ರೂ ಒಬ್ಬ ವ್ಯಕ್ತಿಯಾಗಿ ತಿರುಗ್ತೇನೆ ಅಂತ ಹೇಳಿದ್ರೆ ಬಣ್ಣದ ಚಿಕಿತ್ಸೆಯಲ್ಲಿ ಆಶಾ ಮೇಡಮ್ ನನಗೊಂದು ದೇವ್ರು ಕೊಟ್ಟ ವರ ಅಂತ ಹೇಳ್ತೀನಿ. ಆದ್ರೆ ಬಸವರಾಜ್ ಸರ್ ಅದನ್ನ ಎಲ್ಲ ಹುಡುಕಿ ಅವರ ವಿದ್ಯೆಯನ್ನ ಬದಿಗಿಟ್ಟು ಇದಕ್ಕೋಸ್ಕರ ತಮ್ಮ ಇದನ್ನ ಜೀವನವನ್ನ ಮುಡಿಪಾಗಿಟ್ಟು ಲಕ್ಷಾಂತರ ಜನರಿಗೆ ಇದರ ಬೆನಿಫಿಟ್ ಸಿಗುವಾಗ ಮಾಡಿದ್ರು. ನನ್ಗೆ ಅಕಸ್ಮಾತ್ ಬೆಂಗಳೂರಿಗೆ ಹೋದವಾಗ ಆಶಾ ಮೇಡಮ್ ನಂಬರ್ ಸಿಕ್ಕಿತ್ತು. ಆಶಾ ಮೇಡಮ್ ಖಾಲಿ ಬಣ್ಣದ ಚಿಕಿತ್ಸೆ ಕೊಡುವ ಇದ್ರಲ್ಲಿ ಮಾತ್ರ ಅಲ್ಲ, ಆ ಬಣ್ಣದ ಚಿಕಿತ್ಸೆಯನ್ನ ಈ ರೀತಿ ಮಾಡಬೇಕು ಅಂತ ಹೇಳುವ ಧಾಟಿಯಲ್ಲೇ ನಮ್ದು ಗುಣ ಆಗ್ಬೇಕು. ಅವರಿದ್ದಾರೆ, ನೇರವಾಗಿ ಮಾತಾಡಿ ಅವ್ರ ಜೊತೆ. ನಮಸ್ತೆ ಅಮ್ಮ. ನಮಸ್ತೆ, ಹೇಗಿದ್ದೀರಿ? ಹಾ ಹೇಳಮ್ಮ. ಹಾ ಹೇಳಿ ಹೇಳಿ, ನಿಮ್ಮ ಅನುಭವ ಹೇಳಿ, ಹೇಗೆ ನಿಮ್ಗೆ ಗುಣ? ಅದೇ ಹೇಳಿ, ನನ್ನ ಅನುಭವ ನಾನು ಹೇಳಿದ್ನಲ್ಲ. ಹಾಸ್ಪಿಟ್ಲಿಗೆ 2 ವರ್ಷದಿಂದ 20 ದಿನ ಆಸ್ಪತ್ರೆ, 10 ದಿನ ತಪ್ಪಿದ್ರೆ 8 ದಿನ ಮನೆ, ತಿಂಗಳಲ್ಲಿ ಸಾಧನ ಹೆಚ್ಚು ಕಂಡು ಪ್ರತಿ ಸತಿ ಅಡ್ಮಿಟ್ ಆದವಾಗ 85,000, 90,000, 95,000. ಒಂದೆರಡು ಸಮಸ್ಯೆಗಳು ಇರ್ಲಿಲ್ಲ, ಒಂದೆರಡು ಸಮಸ್ಯೆಗಳು. ಎಲ್ಲಾ ಸಮಸ್ಯೆಗಳಿಗೂ ಆಶಾ ಮೇಡಮ್ ನಂಗೆ ಪರಿಹಾರ ಕೊಟ್ರು. ಇವತ್ತು ನಾನು ಒಬ್ಬ ವ್ಯಕ್ತಿಯಾಗಿ ತಿರುಗ್ತೇನಂತ ಹೇಳಿದ್ರೆ ಬಸವಾಯಕಿ ಅವರ ಸಹಕಾರದಲ್ಲಿ. ಆಶಾ ಮೇಡಮ್ ಹೇಳುವ ಧಾಟಿ ಸಹ ಉಂಟಲ್ಲ, ಅದನ್ನ ಸಣ್ಣ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ಹೇಳಿ ಅದನ್ನ ಮಾಡ್ತಾರೆ. ಹಲೋ. ಆರಂಭದಲ್ಲಿ ನೀವು ಅದನ್ನ ನಂಬಿದ್ರ ಬಣ್ಣಗಳು ಕೆಲಸ ಮಾಡ್ತದೆ ಅಂತ? ಆರಂಭದಲ್ಲಿ ನೀವು ಅದನ್ನ ನಂಬಿದ್ರ ಇದು ಈ ರೀತಿ ಕೆಲಸ ಮಾಡ್ತದೆ? ನಂಬಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ಗೆ ನಮ್ಮ ಬಾಲ್ಯದಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಏನಾದ್ರೂ ಕಾಲಿ ಗಾಯ ಅದು ಇದಾದ್ರೆ ಅರಿಶಿನ ಹಾಕಿ ತೆಂಗಿನ ಎಣ್ಣೆ ಹಚ್ಚಿ ಇದು ಮಾಡು ಅಂತ. ಅರಿಶಿನ ಒಂದು ಬಣ್ಣ ಅಲ್ವಾ? ನಾನು ಅದನ್ನ ಸಾಧಾರಣ 35 ವರ್ಷದಿಂದ ಕಾಲ್ ನೋವಾಗ್ಲಿ ಏನೇ ಆಗ್ಲಿ ಡೈಲಿ ಕಾಲಿಗೆ ಸೊಂಟದವರೆಗೆ ಉತ್ಕೊಳ್ತಾ ಇದ್ದೆ. ಮಧ್ಯ ಪರ್ಸನಲ್ ಪ್ರಾಬ್ಲಮ್ ಇಂದಾಗಿ ನಂಗೆ ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅದನ್ನ ಆಶಾ ಮೇಡಮ್ ಅಂದ್ರೆ ಇದು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ನಾನು ಬಸವರಾಜ್ ಸರ್ ಅನ್ನ ಭೇಟಿ ಆಗ್ಲಿಕ್ಕೆ ಹೋದೆ. ಆದ್ರೆ ಅಕಸ್ಮಾತ್ ಕಾರಣಾಂತರಗಳಿಂದ ಅವ್ರು ಊರಿಗೆ ಹೋಗಿದ್ರು, ಅಲ್ಲಿ ಮಾಡ್ಕೊಂಡ್ ಬಂದೆ. ಸಮಾಧಾನ ಆಗ್ಲಿಲ್ಲ. ನಾನು ಅವಾಗ ಶಿವರಾಜ್ ಅಂತ ಅವ್ರು ಸಿಕ್ಕಿದ್ರು. ಅವ್ರು ನಿಮ್ಗೆ ಏನಿದ್ರು ಆಶಾ ಮೇಡಮ್ ಅನ್ನ ಮಾತಾಡ್ಸಿ ಅಂದ್ರು. ನಾನು ಬೆಂಗಳೂರಿಂದ ಬಂದವಳಿಗೆ ಆಶಾ ಮೇಡಮ್ ಕಾಲ್ ಮಾಡಿ ಹೇಳಿದೆ, ನನ್ಗೆ ಇಂಥವ್ರು ಶಿವರಾಜ್ ಅಂತ ಹೆಸರು ಗೊತ್ತಾಗಿತ್ತು. ಮತ್ತೆ ಅಲ್ಲಿ ಒಬ್ರು ನಿಮ್ಮ ನಂಬರ್ ಕೊಟ್ರಮ್ಮ, ಹೀಗೀಗೆ ನನ್ಗೆ ಈ ರೀತಿಯ ಸಮಸ್ಯೆ ಇದೆ ಅಂತ. ನನ್ನ ತೊಡೆ 2 ಕೈಯಲ್ಲಿ ಹಿಡಿಲಿಕ್ಕೆ ಆಗುದಿಲ್ಲ, ಅಷ್ಟು ದಪ್ಪ ಬೀಗ್ತಾ ಇತ್ತು. ಇದು ಏನು ಮೊಣಕ, ಇದು ಎಂತದ್ದು ಆಂಕಲ್ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಕೆಲವು ಪಾಯಿಂಟ್ ಹೇಳಿದ್ರು. ವೆರಿಕೋಸ್ ವೇನ್ಸ್ ಇತ್ತು, ಸಯಾಟಿಕ್ ಪೈನ್ ಇತ್ತು, ಬ್ಯಾಕ್ ಬೋನ್ ಪೈನ್ ಇತ್ತು. ಎಲ್ಲವೂ ನಾನು ಕ್ಲಿಯರ್ ಆಗಿ ಇವತ್ತು ಐ ಆಮ್ ಹ್ಯಾಪಿ. ಸರಿ ಅಮ್ಮ, ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡೋದಕ್ಕೆ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಮುಕ್ತವಾದಂತಹ ಸ್ವಾಗತ ಇದೆ. ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಏಕ ಪರಿಹಾರ ಅಂದರೆ ಬಣ್ಣದ ಚಿಕಿತ್ಸೆ. ಹೌದು, ಅಂದರೆ ಡಾಕ್ಟರ್ ನಮಗೆ ಡಾಕ್ಟರ್ ಬಸವರಾಜ್ ಏನೆಲ್ಲ ಟೀಚ್ ಮಾಡಿದ್ದಾರೆ, ನಾವು ಅದನ್ನು ಕೋರಿಲೇಟ್ ಮಾಡಿಕೊಂಡು ಕರೆಕ್ಟಾಗಿ ಏನೇನು ಕೊಡಬೇಕು ಅದನ್ನು ಕೊಟ್ಟರೆ 100%. ಈಗ ಇವರೇ ಸಾಕ್ಷಿ ಅದಕ್ಕೆ. ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ ಇತ್ತು ಹೇಳಿದ್ರಲ್ಲ, ಈಗ ಕಂಪ್ಲೀಟ್ ವೆರಿಕೋಸ್ ವೇನ್ಸ್ ಇಂದ ಹಿಡಿದು ಪ್ರತಿ ಒಂದು ಇಟ್ಸ್ ಕ್ಯೂರಬಲ್. ಅದಕ್ಕೆ ಔಷಧಿನೇ ತಗೊಳ್ಬೇಕು ಅನ್ನೋ ಅಗತ್ಯ ಇಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಹಾಗೆ ಸರಿ, ಈಗ ನಾವು ಮಕ್ಕಳ ಬಗ್ಗೆ ಮಾತಾಡ, ಅದಕ್ಕಿಂತ ಸ್ವಲ್ಪ
ಏನು ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಅವರಿಗೆಲ್ಲ ಯಾವ ರೀತಿ ಬಣ್ಣದ ಚಿಕಿತ್ಸೆ? ಅದೇ ನಾನು 12 ಇಯರ್ಸ್ ತನಕ ವಿಂಡ್ ಎನರ್ಜಿ ಹೇಳಿದೆ ಅಲ್ವಾ. ನೆಕ್ಸ್ಟ್ ಕಮ್ಸ್ ಹೀಟ್ ಎನರ್ಜಿ. ಆ ಹೀಟ್ ಎನರ್ಜಿ ಪ್ಯೂಬರ್ಟಿ ಟೈಮು, ಆವಾಗ ಅವರಿಗೆ ರಿಪ್ರೊಡಕ್ಷನ್ ಆರ್ಗನ್ಸ್ ಎಲ್ಲ ರೆಡಿ ಆಗ್ತಿರೋಂಥ ಟೈಮು. ಸೊ ಸ್ವಲ್ಪ ಕೋಪ ಜಾಸ್ತಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಮಕ್ಕಳು ಸಿಡುಕ್ತಾ ಇರ್ತಾರೆ ಮಾತಿಗೆ, ಆದ್ರೆ ಸ್ವಲ್ಪ ಮೌನ ಆಗಿರ್ತಾರೆ, ಮೊದಲಿನಾಗ ತುಂಟಾಟ ಮಾಡೋದಿಲ್ಲ, ಒಂಥರ ಸಿಡುಕ್ತಾ ಇರ್ತಾರೆ. ಸೊ ದಟ್ ಈಸ್ ದಿ ಹೀಟ್ ಎನರ್ಜಿ. ಅವರಿಗೆ ಆ ಟೈಮಲ್ಲಿ ಬೋನ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಾದಂಥ ಆಹಾರವನ್ನು ಅಂದ್ರೆ ತಾವು ಹೇಳ್ತಾ ಇರೋದು ಹದಿಹರೆಯದ ಟೀನೇಜ್ ಅನ್ನ ಹೇಳ್ತಾರೆ, ಅವರಿಗೆ ತಕ್ಕವಾದ ಆಹಾರವನ್ನು ಕೊಡ್ಬೇಕು. ಫಸ್ಟ್ ಥಿಂಗ್ ಏನಂದ್ರೆ ಬೆಳಗ್ಗೆನೆ ಅರಿಶಿನ ಮತ್ತೆ ಸ್ವಲ್ಪ ಸೈಂಧ ಲವಣ ಹಾಕ್ಬಿಟ್ಟು ಬಿಸಿ ನೀರಲ್ಲಿ ಕುಡಿಲಿಕ್ಕೆ ಕೊಡಬೇಕು. ಫಸ್ಟ್ ಥಿಂಗ್ ಅದು ಬ್ಯಾಕ್ಟೀರಿಯಾಸ್, ಕೆಟ್ಟ ಬ್ಯಾಕ್ಟೀರಿಯಾನ ಹೊರಗಡೆ ಆಗ್ತದೆ, ಮತ್ತೆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ರೆಜುವನೇಟ್ ಮಾಡ್ತದೆ. ಸ್ವಲ್ಪ ಕರಿಬೇವು ಸೊಪ್ಪಿನ ತಿನ್ಸ್ಲಿಕ್ಕೆ ಅಭ್ಯಾಸ ಮಾಡಬೇಕು. ಸೊ ಇಟ್ಸ್ ಲೈಕ್ ಅ ಟಾನಿಕ್ ಫಾರ್ ಹಾರ್ಟ್. ಅದೊಂಥರ ಕಹಿ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ಕುಟ್ಲಾರ್ದು ಫೋನ್ ಮಾಡ್ರು ಮಂಗಳೂರು. ಗೊತ್ತಣ್ಣ. ಮೊನ್ನೆ ಕೊಂಚ ಪ್ಯಾರಲೈಸ್ ಆದ್ರು ಒಂದು 2 ವರ್ಷ ಅಣ್ಣ. ಐಕದಲ್ಲ ಚಿಕಿತ್ಸೆಗಿದಲ್ಲ ಒಂದು ಖಂಡಿತ ಪಾತೇರು ಇರ್ತಲೆ ಪಾತಿಲ್ ಓ ಸೈಡ್ ಆತೀನಿ ರೇಗ ಲೆಫ್ಟ್ ಸೈಡ್ ಆಗಿದೆ ಅಂದ್ರೆ ನಿಮಗೆ ಕೋಲ್ಡ್ ಇಂದ ಆಗಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಇವಾಗ ಸ್ವಲ್ಪ ಕೋಲ್ಡ್ ತಿನ್ನೋದೆಲ್ಲ ಜಾಗ್ರತೆ ಮಾಡಬೇಕು. ಸ್ವಲ್ಪ ಬಿಸಿ ಬಿಸಿಯಾಗೆ ತಿನ್ನಿ, ಎಲ್ಲ ಹೀಟ್ ಅಂಶಗಳೇ ತಿನ್ನಬೇಕು. ತರಕಾರಿ, ಫ್ರೂಟ್ಸು, ಆಹಾರಗಳು ಎಲ್ಲವುದರಲ್ಲೂ ಕೂಡ ಹೀಟು ಇದೆ, ಕೋಲ್ಡು ಇದೆ. ಹಾಗೆ ಸ್ವಲ್ಪ ಹೀಟನ್ನೇ ತಗೊಳ್ಳಿ, ಕೋಲ್ಡ್ ತಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಕೋಲ್ಡಿಂದ ನಿಮ್ಗೆ ಅಟ್ಯಾಕ್ ಆಗಿದೆ ಅಂದರೆ ಕೋಲ್ಡ್ ನಿಮಗೆ ಆಗಲ್ಲ ಅಂತ ಅರ್ಥ. ಸೊ ಬಿಸಿ ಬಿಸಿನೇ ತಗೊಳ್ಳಿ ಒಂದು. ಮತ್ತು ನೀವು ಪುನಃ ಸರಿ ಆಗಬೇಕು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಅದಕ್ಕೆ ಕೊಡೋ ಅಂಥ ಮದ್ದು ಉದ್ದಿನ ವಡೆ. 3 ಟೈಮ್ ಮಾತ್ರೆ ತಗೊಂಡಾಗೆ ಉದ್ದಿನ ವಡೆ ತಗೋಬೇಕು. ಅಂದರೆ ಮುಳ್ಳನ್ನು ಮುಳ್ಳಿಂದನೇ ತೆಗೀರಿ, ಆಮೇಲೆ ನೋವನ್ನು ನೋವಿಂದನೇ ತೆಗಿಬೇಕು, ಹಾಗೆ ವಾಯುವನ್ನು ವಾಯುವಿಂದನೇ ತೆಗಿಬೇಕು. ಹಾಗಾಗಿ ಉದ್ದಿನ ವಡೆ, ಸೈಂಧ ಲವಣ, ಹಿಂಗು. ಹೌದು. ಇದು ನಿಮ್ಮ ಚಿಕಿತ್ಸೆ ಪಡೆಯಬೇಕಾದ್ರೆ ಎಲ್ಲಿಗೆ ಬರಬೇಕು ಮೇಡಮ್? ನಮ್ದು ಹೀಲಿಂಗ್ ಸೆಂಟರ್ ಅಶೋಕ್ ನಗರದಲ್ಲಿದೆ. ಎಲ್ಲಿ ಅಶೋಕ್ ನಗರ? ಅಶೋಕ್ ನಗರ್ ಉರ ಸ್ಟೋರಿನ ಒಳಗಿನ ರೋಡ್ ಅಶೋಕ್ ನಗರ್. ಅಶೋಕ್ ನಗರ ಎಲ್ಲಿ? ಯುವಕ ಸಂಘದ ಪಕ್ಕ ಸ್ಕೂಲಿನ ಸ್ವಲ್ಪ ಮುಂದೆ. ಸ್ಕೂಲಿನ ಮುಂದೆ ಯುವಕ ಮಂಡಲದಲ್ಲಿ ಅವಳೆ ಮೇಡಮ್. ಸರಿ ಅಣ್ಣ, ಸೊಲ್ಮೇಲೆ ನಮಸ್ತೆ.